ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ತಾರನಾಥ್ ಗಟ್ಟಿ ಕಾಪೆಕಾಟ್. ಈ ದಿವಸದ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ, ಜೊತೆಗೆ ನಿನ್ನೆಯ ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳತ್ತ ಒಂದು ವಿಶ್ಲೇಷಣೆ. ಒಮಿಕ್ರಾನ್ ಬಾರಿ ದೊಡ್ಡ ಮಟ್ಟದಲ್ಲಿ ಜಾಗತಿಕವಾಗಿ ಸಂಚಲನ ಮೂಡಿಸಿರುವಂಥ ರೂಪಾಂತರಿತ ವೈರಸ್. ಏನು ಕತೆ, ಏನು ಆತಂಕ, ಏನು ಭಯ ಅನ್ನೋ ಬಗ್ಗೆ ನೋಡೋಣ. ಮಾಧ್ಯಮಗಳು ಯಾವ ರೀತಿಯಾಗಿ ಜನರನ್ನು ಮತ್ತೊಮ್ಮೆ ಆತಂಕದಲ್ಲಿ ನಿಲ್ಲಿಸಿವೆ ಅನ್ನೋ ವಿಚಾರವನ್ನು ಕೂಡ ನೋಡೋಣ. ಅದರ ಜೊತೆಗೆ ಸಂಸತ್ತಿನ ಅಧಿವೇಶನ ಇವತ್ತು ಆರಂಭವಾಗ್ತಾ ಇದೆ. ಚಳಿಗಾಲದ ಅಧಿವೇಶನದಲ್ಲಿ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟ ಪ್ರಕ್ರಿಯೆ ಕೂಡ ಆರಂಭವಾಗ್ತಾ ಉಂಟು. ಈ ಅಧಿವೇಶನದಲ್ಲಿ ಕರಾವಳಿಯ ಧೀಮಂತ ನಾಯಕ, ಹಿರಿಯ ಕಾಂಗ್ರೆಸ್ಸಿಗ, ಇತ್ತೀಚೆಗೆ ನಿಧನರಾದ ರಾಜ್ಯಸಭಾ ಸದಸ್ಯ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಕೂಡ ಇವತ್ತು ಸಂತಾಪ, ಜೊತೆಗೆ ನುಡಿ ನಮನವನ್ನು ಸಲ್ಲಿಸಲಾಯಿತು. ಈ ವಿಚಾರವನ್ನು ಕೂಡ ನೋಡೋಣ. ಪಂಚಾಯತ್ ರಾಜ್ ವಿಚಾರವಾಗಿ ಒಂದಷ್ಟು ಸುದ್ದಿಗಳು ಅಂದರೆ ಸ್ಥಳೀಯಾಡಳಿತದ ಪ್ರತಿನಿಧಿಗಳು ವಿಧಾನ ಪರಿಷತ್ತಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಚುನಾವಣೆಯ ಭರಾಟೆ. ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ಚುನಾವಣೆ ಕಣ ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಕೂಡ ಮಾತುಗಳು, ಆಕ್ಷೇಪಗಳು, ಅಭಿಪ್ರಾಯಗಳೆಲ್ಲ ಕೇಳಿ ಬರ್ತಾ ಉಂಟು. ಈ ನಿಟ್ಟಿನಲ್ಲಿ ಮಂಗಳೂರಲ್ಲಿ ಕೃತಿ ಕೂಡ, ಒಂದು ಪುಸ್ತಕ ಕೂಡ ಬಿಡುಗಡೆ ಆಗಿದೆ. ಆ ವಿಚಾರ ಕೂಡ ನೋಡೋಣ. ಮತ್ತು ಪಂಚಾಯತ್ ರಾಜ್ ದುರ್ಬಲವಾಗುತ್ತಾ ಇದೆಯಾ ಅನ್ನುವಂಥ ಆತಂಕ ಕೂಡ ಇದೆ. ಆ ಬಗ್ಗೆ ಕೂಡ ಮಾತಾಡೋಣ. ನಾನು ಮೊದಲಾಗಿ ಒಮಿಕ್ರಾನ್ ವಿಚಾರ. ಇಡೀ ಮಾಧ್ಯಮಗಳು ಜನರನ್ನು ಮತ್ತೆ ಭಯದಲ್ಲಿ, ಮತ್ತೆ ಆತಂಕದಲ್ಲಿ, ಮತ್ತೆ ಭೀತಿಯಲ್ಲಿ ಇರುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಉಂಟು. ಜನರು ನೋಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕೊರೋನಾದ ರೂಪಾಂತರಿತ ವೈರಸ್ ತಜ್ಞರುಗಳೇ ಹೇಳೋ ಪ್ರಕಾರ ಅದು 100 ರೀತಿಯಲ್ಲಿ ಅದು ರೂಪಾಂತರಗೊಳ್ತಾ ಇರುತ್ತೆ. ಒಮ್ಮೆ ಡೆಲ್ಟಾ ಅಂತ ಬಾರಿ ದೊಡ್ಡ ಮಟ್ಟದಲ್ಲಿ ಹೆಸರು, ಆತಂಕಗಳೆಲ್ಲ ಆಯಿತು. ಆಮೇಲೆ ಅದು ದೇಶಗಳಲ್ಲಿ ಅದಕ್ಕೆ ರೂಪಾಂತರಿತ ವೈರಸ್ಗೆ ಅವರವರದೇ ಎಲ್ಲ ಹೆಸರುಗಳನ್ನ ಇಟ್ಕೊಳ್ತಾರೆ. ಭಾರತದಲ್ಲಿ ಕೂಡ ಸಾಕಷ್ಟು ರೂಪಾಂತರ ಆಗಿದೆ ಅನ್ನುವಂಥದ್ದು ಅಧ್ಯಯನಗಳು ಹೇಳಿರುವಂಥದ್ದು. ಒಮಿಕ್ರಾನ್ ದಕ್ಷಿಣ ಆಫ್ರಿಕಾದಲ್ಲಿ ರೂಪಾಂತರಗೊಂಡಂಥ ವೈರಸ್ ಭಾರಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಈ ನಡುವೆ ಮೊನ್ನೆ ದಿವಸ ಹೇಳಿರುವಂಥ ಒಂದು ವಿಚಾರ, ರೂಪಾಂತರಿತ ವೈರಸ್ ಹಾಗಂತ ಅದೇನು ಭಾರಿ ತೀವ್ರ ರೀತಿಯಲ್ಲಿ ಜನರ ಬದುಕು ಅಥವಾ ಪ್ರಾಣವನ್ನು ಬಾಧಿಸುವಂಥ ವೈರಸ್ ಅಲ್ಲ ಅನ್ನೋದನ್ನು ಭಾರಿ ಸ್ಪಷ್ಟವಾಗಿ WHO ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಈ ನಡುವೆ ಸುದ್ದಿ ಯಾಕಂತ ಹೇಳಿದ್ರೆ, ಆಲ್ರೆಡಿ ನಾವು ತುದಿಗಾಲಲ್ಲಿ ನಿಂತಿದ್ದೆವು, 3ನೇ ಅಲೆ ಅಂತ ನಾವು ತುದಿಗಾಲಲ್ಲಿ ನಿಂತಿದ್ದೆವು. ಫಸ್ಟ್ ವೇವ್ ಆಯಿತು, ಸೆಕೆಂಡ್ ವೇವ್ ಆಯಿತು, ಥರ್ಡ್ ವೇವ್ ಅಂತ. ಸರ್ಕಾರಗಳು ಲಸಿಕೆಯ ಬಗ್ಗೆ ವ್ಯವಸ್ಥೆ ಮಾಡಿತ್ತು, ಜನ ಪಡ್ಕೊಂಡ್ರು, ಸದೃಢರಾದರು, ಅಥವಾ ಭಯದಿಂದ ಹೊರಗೆ ಬಂದರು. ನಾವೆಲ್ಲ ವ್ಯಾಕ್ಸಿನ್ ಪಡೆದಿದ್ದೇವೆ ಅಂತ. ಈಗ ಈ ವ್ಯಾಕ್ಸಿನ್ ಪಡೆದವರು ಕೂಡ ಭಯಪಡುವಂಥದ್ದು, ವ್ಯಾಕ್ಸಿನ್ ಅಂತ ಪ್ರಚಾರ ಮಾಡಿದವರು ಕೂಡ ಈಗ ಆತಂಕವನ್ನೇ ಮತ್ತೆ ಪ್ರಚಾರ ಮಾಡ್ತಾ ಇರುವಂಥದ್ದು. ಸೊ ಒಂದಷ್ಟು ಜನ ಕೇಳ್ತಾರೆ, ಮತ್ತೆ 2 ವ್ಯಾಕ್ಸಿನ್ ಯಾಕೆ ಪಡೆದದ್ದು ಅಂತ. ಈಗ ನೀವು ವ್ಯಾಕ್ಸಿನ್ ತಕ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇಮ್ಯುನಿಟಿ ಪವರ್, ನಿಮ್ಮ ದೇಹದ ಪ್ರತಿರೋಧ ಶಕ್ತಿ ಖಂಡಿತವಾಗಿಯೂ ಅದು ವೃದ್ಧಿಯಾಗಿದೆ, ಮತ್ತೊಂದು ಸಮಸ್ಥಿತಿಯಲ್ಲಿ ಕಾಯ್ದುಕೊಂಡು ಬಂದಿದ್ದೀರಿ. ಸೊ ಇಂತಹ ಸಂದರ್ಭದಲ್ಲಿ ಯಾಕೆ ವಿಪರೀತವಾದ ಆತಂಕಕ್ಕೆ ಒಳಗಾಗ್ತೀರಿ ಅನ್ನುವಂಥದ್ದನ್ನು ವೈದ್ಯರುಗಳು ಕೂಡ ಕೇಳ್ತಾ ಇದ್ದಾರೆ, ತಜ್ಞ ವೈದ್ಯರುಗಳು ಕೂಡ ಕೇಳ್ತಾ ಇದ್ದಾರೆ. ಸೊ ವೈರಸ್ ರೂಪಾಂತರ ಆಗ್ತಾನೆ ಇರುತ್ತೆ. ಒಮ್ಮೆ ಒಂದು ಬಾರಿ ಒಂದು ವೈರಸ್ ಪತ್ತೆಯಾದರೆ ಅದು ಭೂಮಿಯಿಂದ ಅಷ್ಟು ಸುಲಭವಾಗಿ ಅಳಿದು ಹೋಗ್ಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ರೂಪಾಂತರ ಪಡಿತಾ ಇರುತ್ತೆ. ಮತ್ತು ರೂಪಾಂತರಿತ ವೈರಸ್ ಮೂಲ ವೈರಸ್ನಷ್ಟು ಅದು ತೀವ್ರವಾಗಿ ಕೂಡ ಇರುವುದಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದನ್ನೇ ಹೇಳಿರುವಂಥದ್ದು. ಅದು ಅಷ್ಟೊಂದು ತೀವ್ರವಾಗಿ ಇರುವುದಿಲ್ಲ. ರೂಪಾಂತರಿತ ಇರುವಂಥದ್ದು ಹೌದು, ಬಂದದ್ದು ಹೌದು. ಸೊ ಹಾಗಾಗಿ ಜನ ಕಾರಣವೇ ಇಲ್ಲದೆ ಆತಂಕಕ್ಕೆ ಒಳಗಾಗಬೇಕಾದ ಅಗತ್ಯ ಇಲ್ಲ ಅಂತ.
ಸೊ ಹಾಗಾಗಿ ಎಸ್ ದೇಶ ಈ ನಡುವೆ ನಮ್ಮ ಜೊತೆಗೆ ಹಿರಿಯ ವೈದ್ಯರು ಮತ್ತು ತಜ್ಞ ವೈದ್ಯರು ಆಗಿರುವಂಥ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲ್ಲಾಯ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ತಾರನಾಥ್, ಹೇಳಿ. ಎಸ್, ಒಮಿಕ್ರಾನ್ ಬಗ್ಗೆ ಭಾರಿ ಆತಂಕ ಭೀತಿಯನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಮತ್ತೆ ನಮ್ಮ ಮಾಧ್ಯಮಗಳು ಫಸ್ಟ್ ವೇವ್ ಸೆಕೆಂಡ್ ವೇವ್ ನಲ್ಲಿ ತೋರಿಸಿದಷ್ಟೇ ಆಸಕ್ತಿಯನ್ನು ಅಂದರೆ ಜನರಲ್ಲಿ ಭೀತಿಯನ್ನು ಸೃಷ್ಟಿ ಮಾಡಲಿಕ್ಕೆ ತೋರಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಧೈರ್ಯದ ಮಾತುಗಳು ಎಸ್ ಈಗಾಗಲೇ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹೇಳಿದ್ದೀರಿ. ಎಸ್, ನಾನು ಮತ್ತೊಮ್ಮೆ ನಿಮ್ಮ ಕಡೆಯಿಂದ ಜನತೆಗೆ ಒಂದು ಧೈರ್ಯದ ಮತ್ತು ಭರವಸೆಯ ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ ಸರ್. ಇಲ್ಲ ತಾರನಾಥ್, ನಾನು ನೀವು ಕಳೆದ 2 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಹೌದು, ಎಲ್ಲದರಲ್ಲಿ ಇದನ್ನೇ ಹೇಳ್ಕೊಂಡು ಬಂದಿದ್ದೇವೆ. ಈ ವೈರಸ್ ರೂಪಾಂತರ ಪ್ರತಿ ತಿಂಗಳು ರೂಪಾಂತರ ಆಗ್ತಾ ಇರ್ತದೆ. ಸಾವಿರಾರು ಬಗೆಯ ವೈರಸ್, ಏನು ಕೊರೋನಾ ವೈರಸ್ಗಳು ಇವತ್ತು ಇವೆ. ಅಂದ್ರೆ ರೂಪಾಂತರಿತ ಸಾರ್ಸ್ ಕೋವಿಡ್-2 ಅದರಲ್ಲಿ ಸಾವಿರಾರು ಬಗೆ ಇದೆ. ಅದರಲ್ಲಿ ಕೆಲವಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಹೆಸರು ಕೊಟ್ಟಿದೆ. ಇಂಗ್ಲಿಷ್ ನಲ್ಲಿ ABCDEFG ಇದ್ದಾಗೆ ಗ್ರೀಕ್ ಆಲ್ಫಾಬೆಟ್ ಅಲ್ಲಿ ಆಲ್ಫಾ ಬೀಟಾ ಗಾಮಾ ಥೀಟಾ ಈ ತರ ಹೆಸರು ಕೊಟ್ಟುಕೊಂಡು ಹೋಗಿದೆ. 15 ಜನದಕ್ಕೆ ಈಗ ಬಂದು ತಲುಪಿದೆ ಓಮೈಕ್ರಾನ್ ಅನ್ನುವಂಥದ್ದು ಗ್ರೀಕ್ ಆಲ್ಫಾಬೆಟ್ನ 15ನೇ ಅಕ್ಷರ. ಇದನ್ನ ಸೌತ್ ಆಫ್ರಿಕಾದಿಂದ ಬಂದ ಅಲ್ಲಿ ಕಂಡು ಬಂದದ್ದಕ್ಕೆ ಅದನ್ನ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಸರಿ, ಇದು ಅದೇ ಕೊರೋನಾ ವೈರಸ್, ಏನು ಹೊಸದೇನಿಲ್ಲ. ದಕ್ಷಿಣ ಆಫ್ರಿಕಾದ ವೈದ್ಯರುಗಳೇ ಈಗ ನೋಡಿ, ನಾವು ನೀವು ಭಾರತದವರು ಅಮೆರಿಕದವರು ಇದರ ಪ್ರಕರಣಗಳನ್ನು ನೋಡಿಲ್ಲ ಅಲ್ಲ. ಹೌದು, ಖಂಡಿತ. ಈ ಮಾಧ್ಯಮದವರು ಸಹ ನೋಡಿಲ್ಲ. ಇವರು ಬರೇ ಒಂದು ಹೆಸರಷ್ಟೇ ಓದಿರೋದು. ಹೌದು, ಯಾರು ಈ ಕೇಸ್ಗಳನ್ನು ಯಾರು ನೋಡಿಲ್ಲ. ನೋಡಿರೋರು ದಕ್ಷಿಣ ಆಫ್ರಿಕಾದವರು. ಅವರು ಅಲ್ಲಿನ ವೈದ್ಯರು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ನಾವೊಂದು 30 ಪೇಷಂಟ್ಗಳನ್ನು ನೋಡಿದ್ದೇವೆ ಅಷ್ಟೇ. ಅದು ಕೂಡ ಅಷ್ಟೇ, ಏನು ಸಾವಿರಾರು ಅಲ್ಲಿ ಕೂಡ ನೋಡಿಲ್ಲ ಅವರು. ಈ 30 ನಾವು ನೋಡಿದವರು ಏನಿದ್ದೇವೆ ಬಹಳ ಸೌಮ್ಯವಾಗಿತ್ತು. ಕೇವಲ ಮೈಕೈ ನೋವು ಇತ್ತು, ತಲೆನೋವು ಇತ್ತು, ಸ್ವಲ್ಪ ಬಳಲಿಕೆ ಇತ್ತು. ಅದು ಬಿಟ್ರೆ ಯಾರಿಗೂ ಏನು ಸೀರಿಯಸ್ ಕಾಯಿಲೆ ಆಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ. ಯಾರನ್ನು ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕಾಗಿ ಬರ್ಲಿಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನು ಈ ಓಮೈಕ್ರಾನ್ ಹೆಸರು ಕೊಟ್ಟ ವಿಶ್ವ ಆರೋಗ್ಯ ಸಂಸ್ಥೆಯ ಅಧಿಕಾರಿ ಒಬ್ಬರು ಕೂಡ ಇದು ಬಹಳ ಸಾಮಾನ್ಯ, ಇದು ಆಗ್ತದೆ ಬರ್ತದೆ ಹೋಗ್ತದೆ, ಇದೇನು ಬಂದ ಕೂಡಲೇ ಆಕಾಶ ಏನು ಕಳಚಿ ಬಿಡುದಿಲ್ಲ, ನೀವು ಯಾರು ಹೆದರ್ಬೇಕಾಗಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಇನ್ನೊಂದು ಹೇಳಿಕೆಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ವೈರಸ್ ಏನ್ ಮಾಡ್ತದೆ ನಮಗೆ ಗೊತ್ತಿಲ್ಲ, ಇದು ಎಷ್ಟು ಹರಡ್ತದ ಇಲ್ವಾ ಅದು ನಮ್ಗೆ ಗೊತ್ತಿಲ್ಲ. ಒಮ್ಮೆ ಸೋಂಕು ಬಂದವರಿಗೆ ಪುನಃ ಇದರಿಂದ ಸೋಂಕು ಬರಬಹುದಾ ಅದರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ಲಸಿಕೆಗಳನ್ನ ಇದು ಎದುರಿಸ್ತದ, ಲಸಿಕೆ ಪ್ರಯೋಜನ ಆಗ್ತದ ಇಲ್ವೋ ಅದು ಗೊತ್ತಿಲ್ಲ. ಅಂದ್ರೆ ಯಾವುದು ಗೊತ್ತಿಲ್ಲ ನಮಗೆ, ಆದ್ರೆ ಬೊಬ್ಬೆ ಹೊಡಿಲಿಕ್ಕೆ ಅಷ್ಟೇ ಗೊತ್ತಿದೆ. ಹಾಗೆ ಆದ್ರಿಂದ ನಮ್ಮ ದೇಶದ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ ಇನ್ನೊಂದು ಮುಖ್ಯ ವಿಷಯ ಏನಂತಂದ್ರೆ, ಒಮ್ಮೆ ಕೊರೋನಾ ಬಂದವರಿಗೆ ಪುನಃ ಕೊರೋನಾ ಬರುವುದಿಲ್ಲ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 80-85% ಜನರಿಗೆ ಕೊರೋನಾ ಬಂದು ಹೋಗಿ ಆಗಿದೆ ಅಂತ, ಅಂದ್ರೆ ಸುಮಾರು 6-6.5 ಕೋಟಿ ಜನರಿಗೆ ಕೊರೋನಾ ಬಂದು ಹೋಗಿ ಆಗಿದೆ ಅಂತ ಸರ್ಕಾರನೇ ಹೇಳಿದೆ. ಸರ್ಕಾರ ಹೇಳಿರುವಂತದ್ದು. 30 ಲಕ್ಷ ಅಧಿಕೃತ ಆದ್ರೆ ಅದರ 20 ಪಾಲು ಜನರಿಗೆ ಕೊರೋನಾ ಬಂದು ಹೋಗಿ ಆಗಿದೆ. ಇನ್ನು ಬಾಕಿ ಇದ್ದವರಿಗೆ ಬರ್ಬೋದು. ಅದು ಬರ್ಲಿಕ್ಕೆ ಈ ಓಮೈಕ್ರಾನ್ ಬೇಕಾಗಿಲ್ಲ. ಇಲ್ಲಿದೆ ನಮ್ದು ಇಷ್ಟವರೆಗೆ 6 ಕೋಟಿ ಜನರಿಗೆ ಹೇಗೆ ಬಂತು, ಅದೇ ಕೊರೋನಾ ವೈರಸ್ ಒಬ್ಬರಿಗೆ ಬರ್ತಾ ಇದೆ. ಈಗ ಧಾರವಾಡದಲ್ಲಿ ಕೆಲವು ಮಕ್ಕಳಿಗೆ ಬಂದಿಲ್ವಾ. ಅಂದ್ರೆ ಒಟ್ಟಾರೆಯಾಗಿ ಯಾರ್ಯಾರಿಗೆ ಕೊರೋನಾ ಇದುವರೆಗೆ ಬಂದಿಲ್ಲ ಅವರಿಗೆ ಬರ್ತದೆ, ಅದರ ಪಾಡಿಗೆ ಅದು ಹೋಗ್ತದೆ. ಯಾರಿಗೆ ಗಂಭೀರ ಆಗುವ ಸಾಧ್ಯತೆ ಇದೆ ವಯಸ್ಸಾದವರು, ಇದು ಪದೇ ಪದೇ ನಾನು ಹೇಳ್ತಾ ಇದ್ದೇನೆ, ವಯಸ್ಸಾದವರು, ಸಕ್ಕರೆ ಕಾಯಿಲೆ ಇದ್ದವರು, ತೂಕ ಜಾಸ್ತಿ ಇದ್ದವರು, ಅಂತವರಿಗೆ ಅಷ್ಟೇ ಸಮಸ್ಯೆ ಆಗ್ತದೆ. ಅಂತವ್ರು ಜಾಗ್ರತೆ ಮಾಡ್ಕೊಂಡಿರಿ, ಅಂತವ್ರು ಬೇಕಾದ್ರೆ ಲಸಿಕೆ ತಗೊಳ್ಳಿ. ಉಳಿದವರಿಗೆ ಯಾರಿಗೂ ಏನು ಮಾಡ್ಬೇಕಾಗಿಲ್ಲ. ಈಗ ಈ ನಡುವೆ ಡಾಕ್ಟ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಲಾಕ್ಡೌನ್, ಮತ್ತೆ ಶಾಲೆ ಕಾಲೇಜಿಗೆ ಬಂದು ಈ ರೀತಿ ಎಲ್ಲ ಆತಂಕಗಳನ್ನು ಸೃಷ್ಟಿ ಮಾಡುವಂತ ಭಯದ ಮೇಲೆ ಭಯವನ್ನು ಸೃಷ್ಟಿ ಮಾಡುವಂತ ವ್ಯವಸ್ಥೆಗಳು ನಮ್ಮ ನಡುವೆ ಉಂಟು. ನೋಡಿ, ಬಗ್ಗಿದವನಿಗೆ ಗುದ್ದು ಹೆಚ್ಚು ಅಂತ ಒಂದು ಇದಿದೆ, ಮಾತಿದೆಯಲ್ಲ. ನಮ್ಮ ಜನರು ತೋರಿಸ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ನೀವು 1 ಏಟು ಕೊಟ್ರೆ ನಾವು 2 ಏಟು ತಿನ್ಲಿಕ್ಕೆ ತಯಾರಿದ್ದೇವೆ. ನೀವು ಚಪ್ಪಲ ತಟ್ಲಿಕ್ಕೆ ಹೇಳಿದ್ರೆ ನಾವು ಗಂಟೆಯೇ ಬರಿಸ್ತೇವೆ, ಶಂಕವೂ ಊದುತ್ತೇವೆ. ನೀವು 2 ಲೈಟ್ ಆಫ್ ಮಾಡ್ಲಿಕ್ಕೆ ಹೇಳಿದ್ರೆ ನಾವು ಎಲ್ಲಾ ಲೈಟ್ ಆಫ್ ಮಾಡಿ ಭಜನೆ ಮಾಡ್ಕೊಂಡು ಕೂತ್ಕೊಳ್ತೇವೆ.
ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಹೇಳಿದ್ರೆ ವ್ಯಾಕ್ಸಿನ್ ತಗೊಳ್ತೇವೆ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದ್ರೆ ಮನೆಯಲ್ಲಿ ಕೂತ್ಕೊಳ್ತೇವೆ. ನಾವು ಸರ್ಕಾರಕ್ಕೆ, ಈ ಮಾಧ್ಯಮಗಳಿಗೆ ನಾವು ಯಾವ ರೀತಿಯಲ್ಲಿ ಗುಲಾಮರ ತರ ಬಗ್ಗಿಕೊಂಡು ಬದುಕಲಿಕ್ಕೆ ತಯಾರಿದ್ದೇವೆ ಅಂತ ಹೇಳೋದನ್ನು ತೋರಿಸಿ ಆಗಿದೆ. ಇದಕ್ಕೋಸ್ಕರ ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದೇ ಕಾರಣದಿಂದ ಇವತ್ತು ನಮ್ಮನ್ನ ನಿಯಂತ್ರಿಸುವುದಕ್ಕೆ, ನಮ್ಮ ಮೇಲೆ ಇನ್ನಷ್ಟು ದಬ್ಬಾಳಿಕೆ ಮಾಡೋದಕ್ಕೆ, ಇನ್ನಷ್ಟು ನಿಯಂತ್ರಣ ಕ್ರಮಗಳನ್ನು ಹೇರುವುದಕ್ಕೆ ಈ ಸರ್ಕಾರಗಳು ಒಂದು ಸ್ವಲ್ಪನೂ ಆಲೋಚಿಸಬೇಕಾಗಿಲ್ಲ. ಅದರಿಂದ ಲಾಕ್ಡೌನ್ ಬರಬಹುದು, ಶಾಲೆಗಳನ್ನು ಮುಚ್ಚಬಹುದು, ಎಲ್ಲವನ್ನ ಮಾಡಬಹುದು. ಎಲ್ಲಿವರೆಗೆ ನಮ್ಮ ಜನರು ಇದನ್ನು ಒಂದನ್ನು ಪ್ರಶ್ನಿಸದೆ ಸುಮ್ಮನೆ ಇರ್ತಾರೆ ಅಲ್ಲಿವರೆಗೆ. ಹೌದು. ಈಗ ನಾವು ಫಸ್ಟ್ ಲಾಕ್ಡೌನ್, ಆಮೇಲೆ ಸೆಕೆಂಡ್ ಲಾಕ್ಡೌನ್ ಅಂತ ಹೆಸರು ಘೋಷಣೆ ಮಾಡದ ನಿರ್ದಿಷ್ಟ ನಿರ್ಬಂಧನೆ ಅಂತ ಹೇಳಿ ಮತ್ತೆ ಬಂದ್ ಮಾಡಿದಂತ ಇದನ್ನೆಲ್ಲ ನೋಡಿ ಜನ ಊಟಕ್ಕಿಲ್ಲದೆ ತತ್ತರಿಸಿದ್ದು, ಉದ್ಯೋಗ ಇಲ್ಲದೆ ಫ್ಯಾಕ್ಟರಿಗಳು, ಇಂಡಸ್ಟ್ರಿಗಳು ಎಲ್ಲ ಬಂದ್ ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿ ಕಂಪ್ಲೀಟ್ ಅಧೋಗತಿಗೆ ಬಂದದನ್ನು ಅನುಭವಿಸಿದ್ದೇವೆ. ಈ ಒಂದು ಮತ್ತೆ ಅದೇ ಒಂದು ಇದು ಕೇಳ್ತೇನೆ ನಾನು ಹೇಳಿದೆ 85% ಜನರಿಗೆ ಕೊರೋನಾ ಬಂದು ಹೋಗಿದೆ ಭಾರತದಲ್ಲಿ. ಈ ಲಾಕ್ಡೌನ್ ಇಂದ ಏನೋ ಪ್ರಯೋಜನ ಆಗಿಲ್ಲ ಅಂತ ಹೇಳೋದು ಅದರಲ್ಲಿ ಕಾಣುದಿಲ್ವಾ? ಹೌದು. ಈಗ ಲಾಕ್ಡೌನ್ ಇಂದ ಪ್ರಯೋಜನ ಆಗಿರ್ತಿದ್ರೆ 85% ಜನರಿಗೆ ಕೊರೋನಾ ತಗಲಬಾರದಿತ್ತು. ಖಂಡಿತ. ಇವತ್ತು ಆಫ್ರಿಕಾ, ಈಗ ಯುರೋಪ್ ನಲ್ಲಿ, ಅಮೆರಿಕದಲ್ಲಿ ಸೋಂಕು ತಗಲಿರೋದು 30-40 ಜನರಿಗೆ ಮಾತ್ರ 100ಕ್ಕೆ. ಅದರಿಂದ ಅಲ್ಲಿ ಲಸಿಕೆ ಕೊಡೋದಕ್ಕೆ ಒಂದು ಅರ್ಥ ಇದೆ. ಹೌದು. ಇಲ್ಲಿ ಮಾಡಿದ್ದೆಲ್ಲವೂ ವಿಫಲ, ಇಲ್ಲಿ ಯಾವುದು ಕೂಡ ಸರಿಯಾಗಿಲ್ಲ. ಆದ್ರೆ ಹೇಳಿದ್ರೆ ಇದನ್ನು ಒಪ್ಪಲಿಕ್ಕೆ ಸರ್ಕಾರ ಆಗ್ಲಿ, ಜನರಾಗ್ಲಿ, ಮಾಧ್ಯಮಗಳಾಗ್ಲಿ ಸಿದ್ಧರಿಲ್ಲ. ಒಂದು ಕಡೆಯಿಂದ ಸರ್ಕಾರ ಹೇಳ್ತದೆ 85 ಜನರಿಗೆ 185 ಜನರಿಗೆ ಸೋಂಕು ಬಂದಾಗಿದೆ ಅಂತ. ಹೇಗೆ ಸ್ವಾಮಿ ಬಂತು? ಹೌದು. ನೀವು ಮಾಡಿದ ಲಾಕ್ಡೌನ್ ಯಶಸ್ವಿ ಆಗಿದ್ರೆ ಬರಬಾರ್ದಿತ್ತು. ಮತ್ತೆ ಅದೇ 85% ಜನರಿಗೆ ಸೋಂಕು ಬಂದು ರೋಗ ರಕ್ಷಣೆ ಪಡೆದವರಿಗೆ ಈಗ ಲಸಿಕೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಯಾಕೆ ಲಸಿಕೆ ಬೇಕು? ಸರ್, ಈಗ ಈ ಟೈಮಲ್ಲಿ ಒಂದಷ್ಟು ಪ್ರಜ್ಞಾವಂತರು ಕೇಳುವವರು ಇರ್ತಾರೆ, ಏನು ಪಾಲಿಸಬೇಕು, ಏನು ಮಾಡಬೇಕು ಅಂತ. ಈಗ ಇಲ್ಲ, ಸಿಂಪಲ್ ಇದೆ. ಯಾರಿಗೆ ಕೊರೋನಾ ಬಂದು ಹೋಗಿ ಆಗಿದೆ, ದಯವಿಟ್ಟು ನೀವು ಅಂತವರು ಯಾರು ಹೆದರ್ಬೇಕಾದ ಅಗತ್ಯ ಇಲ್ಲ. ಒಮ್ಮೆ ಕೊರೋನಾ ಬಂದವರಿಗೆ ದೇಹದಲ್ಲಿ ಸಂಪೂರ್ಣ ರೋಗ ರಕ್ಷಣೆ ಸಿಗ್ತದೆ. ಓಮೈಕ್ರಾನ್ ಅಲ್ಲ, ಇದರ ನಂತರ ಇನ್ನು ಉಳಿದಿರುವ ಡಾಕ್ಟರ್ ಕಕ್ಕಿಲಾಯ್ ಅವರು ಹೇಳೋ ಪ್ರಕಾರ ಒಂದು ಬಾರಿ ಏನು ಕೊರೋನಾ ಬಂದವರಿಗೆ ಅದು ಮತ್ತೆ ಬಾಧಿಸುವುದಿಲ್ಲ. ಅಂದರೆ ಅವರ ದೇಹದಲ್ಲಿ ಏನು ಪ್ರತಿಕಾಯ ಶಕ್ತಿಗಳು, ಇಮ್ಯುನಿಟಿ ಜಾಸ್ತಿ ಆಗಿರುತ್ತೆ ಅಥವಾ ಒಂದು ಸಮತೋಲನ ಕಾಪಾಡಿಕೊಂಡಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮತ್ತೆ ಸುಮ್ಮನೆ ಮಾಧ್ಯಮಗಳು ಅವರು ಏನು ಹೇಳಿದ್ರಲ್ಲ, ಯಾರಿಗೂ ಕೂಡ ಏನು ಈ ಸೌತ್ ಆಫ್ರಿಕಾದಲ್ಲಿ ಪತ್ತೆಯಾದಂಥ ಈ ಒಂದು ವೈರಸ್ಸಿನ ರೂಪಾಂತರ ನೋಡಿದವರಿಲ್ಲ, ಕೇಳಿದವರಿಲ್ಲ, ಅನ್ಲೆಸ್ ಆ ದೇಶದವರು. ಆದರೆ ಮಾಧ್ಯಮಗಳು, ಸಂಸ್ಥೆಗಳು ಇದರ ಬಗ್ಗೆ ತೀವ್ರ ಸ್ವರೂಪದ ಆತಂಕವನ್ನು ಡಾಕ್ಟರ್ ಯಾರಿಗೆ ಕೊರೋನಾ ಈಗಾಗಲೇ ಬಂದು ಹೋಗಿ ಆಗಿದೆ, ನಾನು ಹೇಳಿದ್ರೆ 85-90% ಜನರಿಗೆ ಬಂದಿದೆ ಅಂತ ಸರ್ಕಾರ ಹೇಳಿದೆ. ಹೌದು. ಸೊ ಯಾರಿಗೆ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಯಾರಿಗೆ ಈ 2 ವರ್ಷದಲ್ಲಿ ಅಥವಾ 1.5 ವರ್ಷದಲ್ಲಿ, ಕಳೆದ ಮೇ 2020ರಿಂದ ಇವತ್ತಿನವರೆಗೆ ತಲೆನೋವು, ಮೈಕೈ ನೋವು, ನೆಗಡಿ, ವಾಸನೆ ನಷ್ಟ ಆಗಿರುವಂತ ಲಕ್ಷಣಗಳು ಬಂದಿದ್ದವರು ಅಥವಾ ಕೊರೋನಾ ಕನ್ಫರ್ಮ್ ಆಗಿರುವವರು, ನೀವು ಯಾವುದೇ ರೀತಿಯಲ್ಲಿ ಇದು ಯಾವುದಕ್ಕೂ ಹೆದರ್ಬೇಕಾದ ಅಗತ್ಯ ಇಲ್ಲವೇ ಇಲ್ಲ. ನಿಮಗೆ ಕೊರೋನಾದ ಇನ್ನು ಯಾವುದೇ ಬಗೆಗಳು ಬರಲಿ, ಎಷ್ಟೇ ಬಗೆಗಳು ಬರಲಿ, ನಿಮ್ಮ ದೇಹದಲ್ಲಿ ಅದರ ವಿರುದ್ಧ ರೋಗ ರಕ್ಷಣೆ ಇದೆ. ನೀವು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ನಿಮ್ಮ ನಿತ್ಯ ಜೀವನವನ್ನ ಮುಂದುವರಿಸಿ, ನಿಮ್ಮ ಕೆಲಸಗಳನ್ನ ಮಾಡಿ. ಯಾರಿಗೆ ಕೊರೋನಾ ಇದುವರೆಗೆ ಬಂದಿಲ್ಲ, ಈ ಹಿಂದೆ ಬಂದಿಲ್ಲ, ಅಂತವರಲ್ಲಿ ಕೊರೋನಾ ಬರುವ ಸಾಧ್ಯತೆ ಇದೆ. ನಿಮಗೆ ಲಸಿಕೆ ಕೊಟ್ಟಿರ್ಲಿ ಕೊಡದೇ ಇರ್ಲಿ, ನಿಮಗೆ ಕೊರೋನಾ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಕೂಡ ಈಗ ಸ್ಪಷ್ಟ ಆಗಿದೆ, ಲಸಿಕೆಯಿಂದ ಕೊರೋನಾ ಸಂಪೂರ್ಣ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲು ಗೊತ್ತಾಗಿದೆ. ಒಂದು ವೇಳೆ ನಿಮಗೂ ಕೊರೋನಾ ಸೋಂಕಿನ ಲಕ್ಷಣಗಳು ಬಂದ್ರೆ ಆಗಲೂ ಕೂಡ ಗಾಬರಿ ಆಗಬೇಡಿ, ಎಚ್ಚರಿಕೆ ವಹಿಸಿ. ನಿಮ್ಮ ಆಮ್ಲಜನಕದ ಮಟ್ಟವನ್ನು ಸುಮಾರು 2 ವಾರಗಳ ಕಾಲ ನೋಡಿಕೊಳ್ಳಿ. ನಿಮ್ಮ ಆಹಾರದಲ್ಲಿ ಎಚ್ಚರಿಕೆ ವಹಿಸಿ. ಸಕ್ಕರೆ, ಹಣ್ಣು,
ಮೈದಾ ಇತ್ಯಾದಿಗಳನ್ನ ಸಂಪೂರ್ಣವಾಗಿ ವರ್ಜನೆ ಮಾಡಿ ಹಾ. ಆಕ್ಸಿಜನ್ ಕಡಿಮೆ ಆದ್ರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ದಾಖಲಾಗಿ ಎಸ್ ಈಗ ಇಷ್ಟೇ ಮಾಡ್ಬೇಕಾಗಿರೋದು. ಯುವಕರು, ಮಕ್ಕಳು ಹ್ಮ್ ಮತ್ತೆ ಈಗಾಗಲೇ ಕೊರೋನಾ ಬಂದಿರುವವರು ಇದ್ರ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಿಮ್ಮ ಎಲ್ಲ ಕೆಲಸವನ್ನ ಎಂದಿನಂತೆ ಖಂಡಿತವಾಗಿ ನೀವು ಮಾಡಿ. ಓಕೆ ಓಕೆ. ಈಗ ಡಾಕ್ಟರ್ ಕೊನೆಯದಾಗಿ ಈಗ ಈ ಚಳಿ ಸೀಸನ್ ಅಲ್ಲಿ ಸ್ವಲ್ಪ ಜ್ವರ ಬರುವಂತದ್ದೆಲ್ಲ ಸಾಮಾನ್ಯವಾಗಿ ಇರುವಂತದ್ದೇ. ಸೊ ಒಂದಷ್ಟು ಜನಕ್ಕೆ ಜ್ವರ ಎಲ್ಲ ಬಾಧಿಸುತ್ತೆ, ಮತ್ತೆ ಸ್ಕೂಲ್ಗಳಲ್ಲಿ ಕೂಡ ಮಕ್ಕಳಿಗೆ ಇತ್ಯಾದಿ ಆಗೆಲ್ಲ ಬರ್ತದೆ. ಹೌದು. ಸೊ ನಾವು ಎಲ್ಲವನ್ನೀಗ ಅದಕ್ಕೆ ಸಮೀಕರಣ ಮಾಡಿಬಿಟ್ರೆ ಇಲ್ಲ ಇದು ನೋಡಿ, ನಾನು ಅದನ್ನ ಹೇಳ್ತಾ ಇರೋದು, ಜನ ಇದನ್ನ ಪ್ರಶ್ನಿಸ್ಬೇಕು, ಮಕ್ಕಳ ಹೆತ್ತವರು ಪ್ರಶ್ನಿಸ್ಬೇಕು. ನಾವೆಲ್ಲ ಶಾಲೆಗೆ ಹೋಗಿದ್ದೇವೆ, ಯಾವ ಕಾಲದಲ್ಲೂ ಶಾಲೆ, ಈಗ ಮೆಡಿಕಲ್ ಕಾಲೇಜಿನವರು ಪ್ರಶ್ನೆ ಮಾಡ್ಬೇಕು. ಇವತ್ತು ಧಾರವಾಡ ಮೆಡಿಕಲ್ ಕಾಲೇಜನ್ನೇ ಬಂದ್ ಮಾಡಿ ಹಾಕಿದ್ದಾರೆ. ಯಾವೊಬ್ಬ ವಿದ್ಯಾರ್ಥಿ ಯಾವ ರೋಗ ಲಕ್ಷಣವೂ ಇಲ್ಲ. ಇವ್ರು ಹೋಗಿದ್ರು, ಮೂಗಿಗೆ ಕಟ್ಟಿ ಹಾಕಿದ್ರು, ಪಾಸಿಟಿವ್ ಅಂತದ್ದು, ಕಾಲೇಜ್ ಆಸ್ಪತ್ರೆ ಎಲ್ಲ ಬಂದ್. ಅದು ಎಷ್ಟು ಜನ ರೋಗಿಗಳಿಗೆ ಸೇವೆ ಕೊಡುವಂತ ಆಸ್ಪತ್ರೆ, 3-4 ದಶಕಗಳ ಹಳೆಯ ಆಸ್ಪತ್ರೆ, ಅದನ್ನ ಬಂದ್ ಮಾಡಿ ಹಾಕಿದ್ದಾರೆ. ಇದು ಯಾವ ರೀತಿಯ ಬುದ್ಧಿವಂತಿಕೆ ನಮ್ದು? ಹೌದು ಹೌದು. ಡಾಕ್ಟ್ರೆ, ಎಸ್, ಈಗ ಈ ಚಳಿಗಾಲದಲ್ಲಿ ಬರುವಂತ ಜ್ವರದ ಬಗ್ಗೆ ತುಂಬಾ ಆತಂಕ ಪಡುವ ಅಗತ್ಯ ಇಲ್ಲ ಅಂತ. ಅಲ್ಲ, ಕರ್ನಾಟಕ ನಾವು ಇದು ನೋಡಿ, ಇದೇನು ಇವತ್ತಿನಿಂದ ನಾವು ಇರ್ತಾ ಇರ್ತದಲ್ಲ, ಇಷ್ಟು ವರ್ಷದಿಂದ ನಾವು ಹೌದು ನೋಡಿಕೊಂಡು ಬಂದದ್ದು. ಎಸ್ 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 ಸಾರಿ, ಇಷ್ಟು ವರ್ಷದಿಂದ ನಾವು ಇದನ್ನೆಲ್ಲ ಎದುರಿಸ್ತಾ ಬರ್ಲಿಲ್ವಾ? ಹೌದು ಹೌದು ಹೌದು. ಏನು ಹೊಸದಿದೆ ಅದರಲ್ಲಿ? ಎಸ್ ಎಸ್ ಮೊದಲು ಹೇಗೆ ಎದುರಿಸಿದೆವೋ ಹಾಗೆ ಎದುರಿಸೋಣ. ಎಸ್ ಎಸ್ ಏನೂ ಆಗೋದಿಲ್ಲ. ಎಸ್ ಎಸ್. ಓಕೆ ಡಾಕ್ಟ್ರೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾ ಅವರು ತುಂಬ ಭರವಸೆಯ ಮತ್ತು ವೈಜ್ಞಾನಿಕ ಮತ್ತು ವೈದ್ಯಕೀಯ ಸಂಶೋಧನೆಯ ನೆಲೆಯಲ್ಲಿ ಮತ್ತು ವಾಸ್ತವದ ನೆಲೆಯಲ್ಲಿ ಯಾವ ಅಂದರೆ ವೈಜ್ಞಾನಿಕ ಮತ್ತು ವೈದ್ಯಕೀಯ ಫ್ಯಾಕ್ಟ್ ನೆಲೆಯಲ್ಲಿ ಮಾತಾಡಿದ್ದಾರೆ. ಸುಮ್ಮನೆ ಆತಂಕಕ್ಕೆ ಭಯ ಬೀಳುವವರು ಈ ವಾಟ್ಸಪ್ಗಳಲ್ಲಿ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನಕ್ಕೆ ಏನೋ ಸೇರಿಸಿ ಅದನ್ನು ಸ್ಪ್ರೆಡ್ ಮಾಡುವವರು, ಮತ್ತು ಇದಕ್ಕಿಂತಲೂ ಜಾಸ್ತಿಯಾಗಿ ಸುದ್ದಿ ಮಾಧ್ಯಮಗಳಲ್ಲಿ 24x7 ಸುದ್ದಿ ಮಾಧ್ಯಮಗಳಲ್ಲಿ ಭಯ ಭೀತಿಯನ್ನು ಸೃಷ್ಟಿ ಮಾಡುವವರು, ಹುಟ್ಟಿಸುವವರು ದಯವಿಟ್ಟು ಆಲೋಚನೆ ಮಾಡಿಕೊಳ್ಳಬೇಕು. ನಾವು ಹೇಳ್ತಾ ಇರುವಂಥ ಮಾತಿಗೆ ಏನು ಆಧಾರಗಳಿದ್ದಾವೆ, ಏನು ಪ್ರೂಫ್ ಇದ್ದಾವೆ, ನಾವು ಹೇಳ್ತಾ ಇರುವಂಥ ಮಾತುಗಳು ಅದು ಎಷ್ಟರ ಮಟ್ಟಿಗೆ ವೈದ್ಯಕೀಯ ಸಂಶೋಧನೆ, ಅದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕ ಸಂಶೋಧನೆಯಿಂದ ಪ್ರೂವ್ ಆದ ಮಾತುಗಳು ಅಂತ ಸುಮ್ಮನೆ ಆತಂಕ ಬಿಟ್ಟು ನಮ್ಮ ಪ್ರಚಾರ, ನಮ್ಮ TRPಗಾಗಿ ಜನರನ್ನು, ಸಮಾಜವನ್ನು, ವ್ಯವಸ್ಥೆಯನ್ನು ನಾವು ಮೋಸಗೊಳಿಸುವುದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ. ಅಂದರೆ ಜನ ಒಂದು ಮಟ್ಟಿಗೆ ಲಸಿಕೆ ತಗೊಂಡವರು ಆ ಒಂದು ಕಾರಣದಿಂದ ಧೈರ್ಯದಲ್ಲಿದ್ದಾರೆ. ಮತ್ತು ಕೊರೋನಾ ಬಂದು ಹೋದವರು ನನಗೆ ಬಂದು ಹೋಗಿದೆ, ಐ ಆಮ್ ವೆರಿ ಫಿಟ್ ಅನ್ನುವಂಥ ಒಂದು ಧೈರ್ಯದಲ್ಲಿದ್ದಾರೆ. ಸೊ ಎಲ್ಲ ಒಮ್ಮೆ ನಾವು ಲಾಕ್ಡೌನ್ ಮಾಡಿ ಮುಚ್ಚಿ ಪಾತಾಳಕ್ಕೆ ಹೋದವರು ಮತ್ತೆ ಸ್ವಲ್ಪವಾಗಿ ಎದ್ದು ನಿಲ್ಲಲಿಕ್ಕೆ ಆರಂಭಿಸಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ಮುಗ್ಗರಿಸಿ ಬೀಳುವಂತೆ ಮಾಡಬೇಡಿ, ಇಷ್ಟು ಮಾತ್ರ ಕಾಳಜಿ. ಥ್ಯಾಂಕ್ ಯು. ನಾನು ಮುಂದಿನ ವಿಚಾರಕ್ಕೆ ಹೋಗ್ತೇನೆ. ಮುಂದಿನ ವಿಚಾರಕ್ಕೆ ಬರುವಾಗ, ಸಂಸತ್ತಿನ ಅಧಿವೇಶನ, ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಇವತ್ತಿನಿಂದ ಭಾರಿ ದೊಡ್ಡ ಮಟ್ಟದ ನಿರೀಕ್ಷೆಗಳು ಇರುವಂಥ ಅಧಿವೇಶನ. ಇವತ್ತಿನ ಅಧಿವೇಶನದಲ್ಲಿ ಎರಡು ಕರಾವಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಒಂದು ಕಡೆ ನೋವು ಕೂಡ, ಒಂದು ಕಡೆ ವಿಷಾದ ಕೂಡ, ಒಂದು ಕಡೆ ಒಂದು ಗೌರವ ಕೂಡ. ಅಂದರೆ ನಮ್ಮ ಭಾಗದ ರಾಜ್ಯಸಭಾ ಸದಸ್ಯರಾಗಿದ್ದ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರುವಂಥ ಮತ್ತು AICCಯ ಜನರಲ್ ಸೆಕ್ರೆಟರಿ ಆಗಿದ್ದುಕೊಂಡು ಎಲ್ಲ ಅಥವಾ ಬಹುತೇಕ ಉನ್ನತ ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಲಂಕರಿಸಿದ್ದಂಥ ಆಸ್ಕರ್ ಫೆರ್ನಾಂಡಿಸ್ ಅವರು ಇತ್ತೀಚೆಗೆ ನಿಧನರಾಗಿದ್ದರು. ಅವರಿಗೆ ಇವತ್ತು ಆರಂಭಗೊಂಡಂಥ ಪಾರ್ಲಿಮೆಂಟ್ನ ಅಧಿವೇಶನದಲ್ಲೇ ಅವರಿಗೆ ನುಡಿ ನಮನ ಮತ್ತು ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮಗಳು ನಡೆಯಿತು. ನಾನು ಈ ವಿಚಾರವನ್ನು ಇಲ್ಲಿ ನೋಡೋಣ. 10वीं और 11वीं श्री आस्कर फर्नांडिस जी, 7वीं, 8वीं, 9वीं, 10वीं और 11वीं लोकसभा के सदस्य थे, जिन्होंने कर्नाटक के उडुपी संसदीय
निर्वाचन क्षेत्र का प्रतिनिधित्व किया। वे मानव संसाधन विकास संबंधी संसदीय समिति के सभापति, सभा की बैठकों से सदस्यों के अनुपस्थिति संबंधी समिति के सदस्य भी रहे। श्री आस्कर फर्नांडिस जी 3 बार राज्यसभा के सदस्य रहे। वे वर्तमान में भी राज्यसभा के सदस्य थे। श्री फर्नांडिस जी सांख्यिकी और कार्यक्रम कार्यान्वयन मंत्रालय, युवा मंत्रालय और खेल मंत्रालय, प्रवासी भारतीय कार्य मंत्रालय और श्रम रोजगार मंत्रालय में राज्य मंत्री स्वतंत्र प्रभाव रहे। श्री आस्कर फर्नांडिस जी का निधन 80 वर्ष की आयु में 13 सितंबर 2021 को मंगलूर में हुआ। हम अपने पूर्व साथियों के निधन पर गहरा शोक व्यक्त करते हैं। ये सभा उनके शोक संतप्त परिवारों के प्रति अपनी संवेदना व्यक्त करती है। अब ये सभा दिग्गत आत्मा के सम्मान में थोड़ी देर मौन रहेगी। ओम शांति। श्री आस्कर फर्नांडिस जी 7वीं, 8वीं, 9वीं, 10वीं और 11वीं लोकसभा के सदस्य थे, जिन्होंने कर्नाटक के उडुपी संसदीय निर्वाचन क्षेत्र का प्रतिनिधित्व किया। वे मानव संसाधन विकास संबंधी संसदीय समिति के सभापति, सभा की बैठकों से सदस्यों के अनुपस्थिति संबंधी समिति के सदस्य भी रहे। श्री आस्कर फर्नांडिस जी 3 बार राज्यसभा के सदस्य रहे। वे वर्तमान में भी राज्यसभा के सदस्य थे। श्री फर्नांडिस जी सांख्यिकी और कार्यक्रम कार्यान्वयन मंत्रालय, युवा मंत्रालय और खेल मंत्रालय, प्रवासी भारतीय कार्य मंत्रालय और श्रम रोजगार मंत्रालय में राज्य मंत्री स्वतंत्र प्रभाव रहे। श्री आस्कर फर्नांडिस जी का निधन 80 वर्ष की आयु में 13 सितंबर 2021 को मंगलूर में हुआ। हम अपने पूर्व साथियों के निधन पर गहरा शोक व्यक्त करते हैं। ये सभा उनके शोक संतप्त परिवारों के प्रति अपनी संवेदना व्यक्त करती है। अब ये सभा दिग्गत आत्मा के सम्मान में थोड़ी देर मौन रहेगी। ಅದು ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿದ್ದಂಥ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಇವತ್ತು ಸಂಸತ್ತಿನಲ್ಲೇ ನಡೆದಂಥ ಒಂದು ಗೌರವ ಮತ್ತು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದಂಥ ಕಾರ್ಯಕ್ರಮ ಇವತ್ತು ಅಧಿವೇಶನದ ಮೊದಲ ದಿವಸ ಪ್ರಸಕ್ತ ಸಾಲಿನಲ್ಲಿ ತೀರಿಕೊಂಡ ನಿಧನರಾದಂಥ ಸಂಸತ್ ಸದಸ್ಯರಿಗೆ ಮತ್ತು ಮಾಜಿ ಸದಸ್ಯರಿಗೆ ಗೌರವ ಅರ್ಪಣೆ ಮಾಡುವಂಥದ್ದು ಅದೊಂದು ಸಂಪ್ರದಾಯ. ನಾನು ಮುಂದಿನ ವಿಚಾರಕ್ಕೆ ಬರ್ತಾ ಇದ್ದೇನೆ. ಪಾರ್ಲಿಮೆಂಟ್ ಅಧಿವೇಶನದಲ್ಲೇ ಇವತ್ತಿನಿಂದ ಏನು ಆರಂಭವಾಗಿರುವಂಥ ಅಧಿವೇಶನದ ಬಗ್ಗೆ ಇಡೀ ದೇಶವ್ಯಾಪಿಯಾಗಿ ಇರುವಂಥ ಒಂದು ಏನು ಕುತೂಹಲ ಏನಂತ ಹೇಳಿದ್ರೆ ಕೃಷಿ ಕಾಯ್ದೆಗಳನ್ನು 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು, 3 ಕೃಷಿ ಕಾಯ್ದೆಗಳನ್ನು ರದ್ದುಪಡಿಸಬೇಕು ಅನ್ನುವಂಥ ಒತ್ತಾಯದಿಂದ ದಿಲ್ಲಿಯ ಗಡಿಭಾಗದಲ್ಲಿ ರೈತರುಗಳು ಕಳೆದ ವರ್ಷದ ನವೆಂಬರ್ 26ರಂದು ರೈತರ ಪ್ರತಿಭಟನೆ ಆರಂಭವಾಗಿತ್ತು. ದಿಲ್ಲಿಯ ಟೀಕ್ರಿ, ಗಾಜಿಯಾಬಾದ್ ಗಡಿ ಸೇರಿದಂತೆ ಸುಮಾರು 5 ಗಡಿ ಪ್ರದೇಶಗಳ ಹೆದ್ದಾರಿಗಳಲ್ಲಿ ಸುಮಾರು ಪ್ರತಿ ಹೆದ್ದಾರಿಯಲ್ಲಿ ಕೂಡ ಕನಿಷ್ಠ ಅಂತ ಹೇಳಿದ್ರು 15ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈತರು ಬಂದು ಕುಳಿತುಕೊಂಡಿದ್ದಾರೆ. 1 ವರ್ಷ ಆಯಿತು. ಸುಮಾರು ಲಕ್ಷಗಟ್ಟಲೆ ರೈತರು ಕುಳಿತುಕೊಂಡಿದ್ದಾರೆ. ಮೊನ್ನೆ ದಿವಸ ಅಂದರೆ ಸುಮಾರು 1 ವಾರಗಳ ಮೊದಲು ಪ್ರಧಾನಿಯವರು ಘೋಷಣೆ ಮಾಡಿದರು, ನಾವು ನಿಮ್ಮ ಬೇಡಿಕೆಯಂತೆ 3 ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯಲಿಕ್ಕೆ ತಯಾರಿದ್ದೇವೆ, ಅದನ್ನು ರದ್ದು ಮಾಡ್ತೇವೆ, ಸೊ ನೀವು ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ರೈತರು ಈ ವಿಚಾರವನ್ನು ಸ್ವಾಗತ ಮಾಡಿಸಿದ್ದರು. ಸಂಯುಕ್ತ ಕಿಸಾನ್ ಮೋರ್ಚಾ ಈ ಒಂದು ರೈತರ ಪ್ರತಿಭಟನೆಯನ್ನು ದಿಲ್ಲಿಯಲ್ಲಿ ಆಯೋಜಿಸ್ತಾ ಇರುವಂಥ ಸಂಯುಕ್ತ ಕಿಸಾನ್ ಮೋರ್ಚಾ ಸುಮಾರು 522 ರೈತ ಸಂಘಟನೆಗಳನ್ನು ಒಳಗೊಂಡಂಥ ಸಂಯುಕ್ತ ಕಿಸಾನ್ ಮೋರ್ಚಾ ಸ್ವಾಗತ ಮಾಡಿತ್ತು. ಆದರೆ ಅವರು ಕೂಡ ಷರತ್ತನ್ನು ವಿಧಿಸಿದ್ದರು. ನಾವು ಪ್ರತಿಭಟನಾ ಸ್ಥಳದಿಂದ ಪ್ರತಿಭಟನೆಯನ್ನು ಮುಗಿಸಿ ಹೋಗಬೇಕಿದ್ದರೆ ನೀವು ಈ 3 ಕೃಷಿ ಕಾಯ್ದೆಯನ್ನು ಅಂದರೆ ಕಳೆದ ವರ್ಷ ಜಾರಿಗೆ ತಂದಂಥ 3 ಕೃಷಿ ಕಾಯ್ದೆಯನ್ನು ಸಂಸತ್ತಿನಲ್ಲೇ ವಾಪಸ್ ಪಡೆದ ನಂತರ ನಾವು ಹೋಗ್ತೇವೆ. ಕೇವಲ ಭಾಷಣ, ಕೇವಲ ಮಾತು, ಕೇವಲ ಭರವಸೆಯನ್ನು ಕೇಳಿ ನಾವು ಪ್ರತಿಭಟನಾ ಸ್ಥಳದಿಂದ ಹೊರಗೆ ಹೋಗುವುದಿಲ್ಲ, ಕದಲುವುದಿಲ್ಲ ಅಂತ. ಸೊ ಹಾಗಾಗಿ ಪ್ರತಿಭಟನೆ ಇನ್ನೂ ಕೂಡ ನಡೀತಾ ಉಂಟು. ದಿಲ್ಲಿಯಲ್ಲಿ ಪ್ರತಿಭಟನೆ ಇನ್ನೂ ಕೂಡ ನಡೀತಾ ಉಂಟು. ಮೊನ್ನೆ ದಿವಸ 1 ವರ್ಷ ನವೆಂಬರ್ 26ಕ್ಕೆ ಪ್ರತಿಭಟನೆಗೆ 1 ವರ್ಷ ಸಂದರ್ಭದಲ್ಲಿ ಇಡೀ ದೇಶವ್ಯಾಪಿಯಾಗಿ ಏನು ಈ ಒಂದು ಪ್ರತಿಭಟನೆಗೆ ಬೆಂಬಲ
ಮತ್ತು ಏನು ಅವರಿಗೊಂದು ನೈತಿಕ ಬೆಂಬಲವನ್ನು ತೋರಿಸಿ ಇಡೀ ದೇಶವ್ಯಾಪಿಯಾಗಿ ಪ್ರತಿಭಟನೆಗಳು ರ್ಯಾಲಿಗಳು ನಡೆದಿತ್ತು. ಸೊ ದೆಹಲಿಯಲ್ಲಿ ಕುಳಿತಂಥ ರೈತರು ಇನ್ನೂ ಕೂಡ ಕದಲಿಲ್ಲ. ಅವರು ಇವತ್ತಿಗೆ ಕೂಡ ಏನು ಅವರ ಮಾತು ಅಷ್ಟೇ, ಸಂಸತ್ತಿನಲ್ಲಿ ನೀವು ವಾಪಸ್ ತಗೊಳ್ಳಿ, ಅಷ್ಟೊತ್ತಿಗೆ ನಾವು ಹೊರಟು ಬಿಡ್ತೇವೆ ಅಂತ. ಇದು ಒಂದು ವಿಚಾರ. ಸೊ ಹಾಗಾಗಿ ಇವತ್ತಿನ ಮೊದಲ ದಿವಸದ ಅಧಿವೇಶನದಲ್ಲೇ ಈ ಒಂದು ಕೃಷಿ ಕಾಯ್ದೆಯ ವಿಚಾರಕ್ಕೆ ಅಂದರೆ ಅದನ್ನು ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಬೇಕಾದ ಪ್ರಕ್ರಿಯೆಗಳು ಆರಂಭವಾಗಿದೆ. ಎಸ್ ಅಂದರೆ ಧ್ವನಿ ಮತದಲ್ಲಿ ಅಥವಾ ಮತದಾನ ಪ್ರಕ್ರಿಯೆಯಲ್ಲಿ ಅದು ಅಂಗೀಕಾರ ಆಗಬೇಕು. ವಾಪಸ್ ಪಡಿತಾ ಇರೋದು ಯಾಕಂತ ಹೇಳಿದ್ರೆ ಒಮ್ಮೆ ಕಾನೂನಾಗಿ ರಾಷ್ಟ್ರಪತಿಯವರ ಅಂಕಿತ ಬಿದ್ದು ಜಾರಿಯಾದಂಥ ಒಂದು ಮಸೂದೆಯನ್ನು ಕೇವಲ ಬಾಯಿ ಮಾತಿನಿಂದ ವಾಪಸ್ ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಸೊ ಅದು ಮತ್ತೆ ಯಥಾ ಪ್ರಕಾರ ಒಂದು ಮಸೂದೆ ಯಾವ ರೀತಿ ಅಂಗೀಕಾರ ಆಗುತ್ತೆ ಸಂಸತ್ತಿನ ಎರಡೂ ಸದನಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ, ಸೊ ಅದೇ ಪ್ರಕಾರ ಅದು ಮತ್ತೆ ಲೋಕಸಭೆಯಲ್ಲಿ ಬಂದು ಅಲ್ಲಿ ಲೋಕಸಭೆಯಲ್ಲಿ ವಿಷಯ ಮಂಡನೆಯಾಗಿ ಅಲ್ಲಿ ಈ ಕಾಯ್ದೆಯನ್ನು ನಾವು ರದ್ದು ಮಾಡ್ತಾ ಇದ್ದೇವೆ ಅಂತ ಪ್ರಸ್ತಾಪ ಆಗಿ ಆ ಪ್ರಸ್ತಾವನೆಗೆ ಸದಸ್ಯರುಗಳು ಒಪ್ಪಿಗೆ ಕೊಟ್ಟು ಒಂದು ಧ್ವನಿಮತದಿಂದ ಅದನ್ನು ಪೂರ್ಣ ಧ್ವನಿಮತದಿಂದ ಅಂಗೀಕರಿಸಬೇಕು, ರದ್ದು ಮಾಡ್ತಾ ಇದ್ದೇವೆ ಅಂತ, ಇಲ್ಲದ್ರೆ ಮತದಾನದ ಮೂಲಕ. ಬಟ್ ಇವತ್ತಿನ ಈ ಸನ್ನಿವೇಶ ನೋಡುವಾಗ ಅದು ಧ್ವನಿಮತದ ಮೂಲಕನೇ ಅಂಗೀಕಾರ ಆಗುತ್ತೆ. ಆನಂತರ ಯಥಾ ಪ್ರಕಾರ ರಾಜ್ಯಸಭೆಯಲ್ಲಿ ಕೂಡ ಅದು ಮಂಡನೆ ಆಗಬೇಕು, ಈ ಒಂದು ಕಾಯ್ದೆಯನ್ನು ರದ್ದುಪಡಿಸಲಾಗ್ತಾ ಉಂಟು ಅಂತ, ಅಲ್ಲಿ ಕೂಡ ಅದು ಅಂಗೀಕಾರ ಆಗಬೇಕು. ಆನಂತರ ಅದು ರಾಷ್ಟ್ರಪತಿಗಳ ಟೇಬಲ್ಗೆ ಬರುತ್ತೆ, ರಾಷ್ಟ್ರಪತಿಯವರು ಸಹಿ ಮಾಡಬೇಕು. ಈ ಒಂದು ಕಾಯ್ದೆಯನ್ನು ನಾವು ರದ್ದುಪಡಿಸಿದ್ದೇವೆ ಅಂತ. ಅಲ್ಲಿಗೆ ಆ ಕಾಯ್ದೆ ವಾಪಸ್ ಬಂದಂತೆ. ಅಂದರೆ ಒಮ್ಮೆ ಜಾರಿಯಾದ ಕಾಯ್ದೆ ಅದು ವಾಪಸ್ ಬರಬೇಕಿದ್ರೆ ಇಷ್ಟೆಲ್ಲ ಪ್ರಕ್ರಿಯೆಗಳಿದ್ದಾವೆ. ಸೊ ಸರ್ಕಾರ ಭರವಸೆ ನೀಡಿದ ಪ್ರಕಾರನೇ ಇವತ್ತಿನಿಂದಲೇ ಅದರ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಬಹುಶಃ ಮುಂದಿನ ಒಂದು 3-4 ದಿವಸಗಳಲ್ಲಿ ಅದು ಪೂರ್ತಿಯಾಗುವ ಸಾಧ್ಯತೆ ಕೂಡ ಇರುತ್ತೆ. ಈ ಅಧಿವೇಶನದ ಒಳಗಾಗಿ ಅದು ವಾಪಸ್ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಪೂರ್ಣ ಆಗುತ್ತೆ. ಈ ನಡುವೆ ರೈತರದು ಅಂದರೆ ಈ ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ರೈತರದು ಇನ್ನೊಂದು ಮಹತ್ವದ ಬೇಡಿಕೆ ಇದೆ. ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದು ಈ ಅಧಿವೇಶನದಲ್ಲಿ ತುಂಬ ಕುತೂಹಲ ಇರುವಂಥದ್ದು. ಈ ಅಧಿವೇಶನದ ದೊಡ್ಡ ಕುತೂಹಲ ಅಂತ ಹೇಳಿದ್ರೆ ಅದೇ ಈ ವಿಚಾರವಾಗಿ ಏನು ಮಸೂದೆಯನ್ನು ವಾಪಸ್ ಪಡಿತೇವೆ ಅನ್ನೋ ಬಗ್ಗೆ ಈಗಾಗಲೇ ಅದನ್ನು ಘೋಷಣೆ ಆಗಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಕೇಳಿದಂಥ ಇನ್ನೊಂದು ಬೇಡಿಕೆ ಅಂದರೆ ಅವ್ರು ಯಾವತ್ತೂ ಹೇಳಿಕೊಂಡು ಬರ್ತಾ ಇದ್ದದ್ದು ಬೆಂಬಲ ಬೆಲೆಯ ಬಗ್ಗೆ. ನೀವು ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ನಮಗೆ ಶಾಸನ ಮಾಡಿ, ಕಾನೂನು ಮಾಡಿ ಅಂತ. ಇದುವರೆಗೆ ಅದಕ್ಕೆ ಸ್ಪಷ್ಟವಾದ ಕಾನೂನಿನ ಇದಿಲ್ಲ, ಮಾನ್ಯತೆ ಅಥವಾ ಅಂಗೀಕಾರ ಇಲ್ಲ. ಆಯಾ ರಾಜ್ಯ ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಕೊಂಡು ಹೋಗುತ್ತೆ. ರೈತರು ಕೇಳ್ತಾ ಇದ್ದಾರೆ ಅದನ್ನು ಕಾನೂನಾತ್ಮಕ ಶಾಸನಾತ್ಮಕವಾಗಿ ಜಾರಿಗೆ ತನ್ನಿ, ಆವಾಗ ನಮಗೆ ಅದು ಇಡೀ ರೈತ ಸಮುದಾಯಕ್ಕೆ, ದೇಶದ ರೈತ ಸಮುದಾಯಕ್ಕೆ ಅದೊಂದು ಭರವಸೆ ಆಗುತ್ತೆ ಅಂತ. ಸೊ ಆ ಬೇಡಿಕೆಯನ್ನಿಟ್ಟುಕೊಂಡು ರೈತರು ಧ್ವನಿ ಎಬ್ಬಿಸ್ತಾ ಇದ್ದಾರೆ. ಈಗ ನಿನ್ನೆ ದಿವಸ ಮುಂಬೈಯಲ್ಲಿ ಕೂಡ ಭಾರಿ ದೊಡ್ಡ ರ್ಯಾಲಿ ನಡೆದಿತ್ತು. ಸೊ ಆ ರ್ಯಾಲಿಯಲ್ಲಿ ಕೂಡ ಅದನ್ನೇ ಮತ್ತೆ ರಾಕೇಶ್ ಟಿಕಾಯತ್ ಆದಿಯಾಗಿ ಎಲ್ಲ ರೈತ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ನಿಮಗೆ ಬೆಂಬಲ ಬೆಲೆಯ ಬಗ್ಗೆ ನಿಮ್ಮ ಸ್ಪಷ್ಟವಾದ MSP ಯನ್ನು ಖಾತರಿಪಡಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಇದರ ಬಗ್ಗೆ ಈ ಒಂದು ಏನು ಅಧಿವೇಶನದಲ್ಲಿ ಈ ಬಾರಿ ಅಧಿವೇಶನದಲ್ಲಿ ಯಾವ ನಿರ್ಧಾರಕ್ಕೆ ಸರ್ಕಾರ ಬರುತ್ತೆ ಅನ್ನೋ ಬಗ್ಗೆ ಕಾದನ್ನು ನೋಡಬೇಕಾಗಿದೆ. ನಾನು ಇಲ್ಲಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.